ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ತೋರ್ತಾ ಇದೆ. ಎಸ್, ನಾವು ಫುಡ್ ಬ್ಲಾಗ್ ಮಾಡೋದಕ್ಕೆ ಬಾರ್ಬಿಕ್ಯೂ ನೇಷನಿಗೆ ಬಂದಿದ್ದೇವೆ. ಬಾರ್ಬಿಕ್ಯೂ ನೇಷನ್ ಅಂದರೆ ಫಸ್ಟಿಗೆ ನಮಗೆ ತಲೆಗೆ ಬರೋದೇನೆಂದರೆ ಅನ್ಲಿಮಿಟೆಡ್ ಊಟ. ಸೊ ಇಲ್ಲಿ ಅನ್ಲಿಮಿಟೆಡ್ ಊಟ ಅಲ್ಲದೆ ಇಲ್ಲಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ತುಂಬ ವೆರೈಟೀಸ್ ಇರ್ತದೆ. ಸ್ಟಾರ್ಟರಲ್ಲಿರ್ಬೋದು, ಮೇನ್ ಕೋರ್ಸಲ್ಲಿರ್ಬೋದು, ಡೆಸರ್ಟಲ್ಲಿರ್ಬೋದು. ಸೊ ತುಂಬಾ ವೆರೈಟೀಸ್ ಇರ್ತದೆ. ನಮಗೆ ಯಾವ್ದು ಬೇಕು ಅದನ್ನು ನಾವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾನು ಸುಮಾರು ಸಲ ಬಂದಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು. ಇದು ಒನ್ ಆಫ್ ದ ಫೇವ್ರೆಟ್ ರೆಸ್ಟೋರೆಂಟ್ ನನಗೆ. ಇಲ್ಲಿ ಸ್ಟಾರ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ರೇಟ್ಸ್ ಕೂಡ ಅಷ್ಟೇ. ಲಂಚ್ ಟೈಮಲ್ಲಿ ಬೇರೆ ಇರ್ತದೆ, ಡಿನ್ನರಿಗೆ ಬೇರೆ ಇರ್ತದೆ, ಹಾಗೆ ವೀಕ್ ಡೇಸಲ್ಲಿ ಬೇರೆ ಇರ್ತದೆ, ವೀಕೆಂಡಲ್ಲಿ ಬೇರೆ ಇರ್ತದೆ. ಸೊ ಇಲ್ಲಿ ನಾವು ಬಂದಾಗ ಒಂದು ಫ್ಲೆಕ್ಸ್ ನೋಡಿದೆ, ಚಿಲ್ಲಿ ಫೆಸ್ಟ್ ನಡೀತಾ ಇದೆ. ಸೊ ಚಿಲ್ಲಿ ಫೆಸ್ಟ್ ಅಂದರೆ ಏನು, ಹಾಗೆ ಚಿಲ್ಲಿ ಫೆಸ್ಟಲ್ಲಿ ಯಾವ ಹೊಸ ಡಿಶಸ್ ಇಟ್ಟಿದ್ದಾರೆ ಎಲ್ಲ ನಾವು ಒಳಗೆ ಹೋಗಿ ನೋಡೋ. ಹಾಗೆ ಯಾರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ನೊಂದು, ನೀವು ಇಲ್ಲಿ ಬರೋಕ್ಕಿಂತ ಮೊದಲು ನಿಮ್ಮ ಪೈಸಾ ವಸೂಲು ಮಾಡಬೇಕಾದ್ರೆ ಫುಲ್ ಹೊಟ್ಟೆ ಖಾಲಿ ಇಟ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಸುಮಾರು ಇರ್ತದೆ ತಿನ್ನಲಿಕ್ಕೆ. ಹಾಗೆ ಇಲ್ಲಿ ಬಾರ್ಬಿಕ್ಯೂ ನೇಷನ್ ಅವರು ಕೂಡ ಅಷ್ಟೇ ಖುಷಿನ ನಿಮಗೆ ತಿನ್ನಿಸ್ತಾರೆ. ಸೊ ಬನ್ನಿ, ಹಾಗಾದರೆ ಒಳಗಡೆ ಹೋಗಿ ನೋಡೋಣ. ಫ್ರೆಂಡ್ಸ್, ನಮ್ಮೊಟ್ಟಿಗೆ ಇವಾಗ ಬಾರ್ಬಿಕ್ಯೂ ನೇಷನ್ ಮಣಿಪಾಲ್ ಇದು ಮ್ಯಾನೇಜರ್ ಮಿಸ್ಟರ್ ಸಜ್ಜಾದ್ ಅಂತ ಇದ್ದಾರೆ. ಸೊ ನಾವು ಅವ್ರದ್ದು ಸ್ವಲ್ಪ ಕೇಳುವ ಬಾರ್ಬಿಕ್ಯೂ ನೇಷನ್ ಸ್ಪೆಷಾಲಿಟಿ ಏನು, ಮತ್ತು ಈಗ ಲೆಟ್ಸ್ ಚಿಲ್ಲಿ ಫೆಸ್ಟಿವಲ್ ನಡೀತಾ ಇದೆ ಅದಂದರೆ ಏನು. ಸೊ ನಮಗೆ ಸಹ ಅದರ ಲೆಟ್ಸ್ ಚಿಲ್ಲಿ ಬಗ್ಗೆ ಗೊತ್ತಿಲ್ಲ. ಸೊ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳುವ ನಾವು ಅವ್ರ ಹತ್ರ. ಹಲೋ ಮಿಸ್ಟರ್ ಸಜ್ಜಾದ್. ಸೊ ವಾಟ್ ಐ ವಾಂಟ್ ಟು ನೋ ಇಸ್ what is Barbeque Nation? I mean, what is the specialty of Barbeque Nation? Can you please explain it? Yeah, basically our Barbeque Nation specialist is grill item. So Barbeque Nation concept is live grill. So first fish on your table. So we have also different type of starter like 6 veg and 5 non-veg. So which is unlimited. So after finish your starter, so you can come to the buffet. Buffet also we have 6 variety of non-veg main course, 9 variety of veg main course, 2 type soup, 1 veg, 1 non-veg, which is unlimited. After that we have also desserts. And I saw a board which I think a festival is going on. Yes, Let's Chili. Let's Chili festival. What is that? Festival name is Let's Chili. Okay. So that is from 16 August to till 1st September. Okay. Only on during the dinner time. Only during dinner time. Dinner time. So basically this festival you will get variety of chili flavor on your table, on your grill. Yeah, like jalapeno chili is there. Yeah, yellow chili is there. Okay. And one more thing, bird chili, bird eye chili. Sure, bird eye chili. Yeah. Okay. So those all chilies will be served. Yes, over the right. table. Okay. Yeah. So that's good. ನೋಡೋಣ, ನಾವು ಸಹ ನಿಮಗೀಗ ತೋರಿಸ್ತೇನೆ ಏನೇನು ವೆರೈಟೀಸ್ ಇದೆ ಸ್ಟಾರ್ಟರ್ಸಲ್ಲಿ ಅಥವಾ ಬುಫೆಯಲ್ಲಿ. ಸೊ ನಾವೊಂದು ನೋಡ್ಕೊಂಡು ಬರೋ ಮತ್ತು ಹಾಗೆ ಊಟ ಸಹ ಮಾಡುವ. So in this chili festival we have also special live counter. So in live counter you will get there are 3 type of chili sauces for habanero, chipotle peppers and jalapeno sauce, right? Yeah, in these 3 sauce you will get with this starter. So they are fried fruits and jalapeno fried. They are banana fry, chicken popcorn and chicken wings. Chef will make something special food. You can just eat it here. And thanks for the information, Mr. Thank you. ये पेरी पेरी है, ये चिपोटले, ये हैवाना. This is our flame.
ಪಾಸ್ತಾ ಹಾಗೆ ಪಾನಿಪುರಿ ಕೌಂಟರ್ ಕೂಡ ಇದೆ. ಸೊ ಅವ್ರೀಗ ಪ್ರಿಪೇರ್ ಮಾಡ್ತಾ ಇದ್ದಾರೆ ಪಾಸ್ತಾ. ಸೊ ಇದು ಪಾಸ್ತಾ ಪ್ರಿಪೇರ್ ಮಾಡುವಾಗ 2 ಸಾಸಿದ ಆಪ್ಷನ್ಸ್ ಇದೆ. ಒಂದು ಟೊಮೆಟೊ ಸಾಸ್ ಹಾಗೆ ಇನ್ನೊಂದು ವೈಟ್ ಸಾಸ್ ಇದೆ. ಸೊ 2 ಆಪ್ಷನ್ಸಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. My name is Kogan Samantu. Today I take your table and so I explain the concept. Okay. Barbecue have a live charcoal inlet mixture. Okay. At first we put charcoal grill here. We serve 11 varieties starter, 5 veg and 6 veg and 5 non-veg with unlimited quantity. Okay. Our barbecue starter almost 90% cooked display kitchen, 10% on your grill with help a dip and mayonnaise and the chutney. And for main course is self-service for soup, salad, all is here. This self-service. Can I start the table? Thank you. ಇವಾಗ ನೀವು ನೋಡ್ತಿರ್ಬೋದು ನಮ್ಮದು ಗ್ರಿಲ್ ಕೂಡ ಬಂದಿದೆ. ಇದೊಂದು ಪರ್ಸನಲೈಸ್ಡ್ ಗ್ರಿಲ್. ಪ್ರತಿಯೊಂದು ಟೇಬಲಿಗೆ ಕೂಡ ಇದು ಗ್ರಿಲ್ ಇರ್ತದೆ. ಸೊ ಇಲ್ಲಿ ಸ್ಟಾರ್ಟರ್ಸನ್ನು ಅವರು ಇಲ್ಲಿ ತಂದು ಇರ್ತಾರೆ. ಹಾಗೆ ಇದು ಒಳಗಡೆ ಚಾರ್ಕೋಲ್ ಇದೆ. ಚಾರ್ಕೋಲಿಂದ ಅದು ಗ್ರಿಲ್ ಆಗ್ತಾ ಇರ್ತದೆ ಪ್ರತಿಯೊಂದು ಸ್ಟಾರ್ಟರ್ ಕೂಡ. ನೀವು ಈ ಫ್ಲ್ಯಾಗ್ ಏನು ನೋಡ್ತಾ ಇದ್ದೀರಾ, ಸೊ ಇದು ನಿಮಗೆ ಸ್ಟಾರ್ಟರ್ ಯಾವಾಗ ಸಾಕಂತ ಅನಿಸ್ತದೆ, ಸೊ ಆಗ ಈ ಫ್ಲ್ಯಾಗನ್ನು ಈ ಥರ ಡೌನ್ ಮಾಡಬೇಕು. ಸೊ ಇಲ್ಲದಿದ್ರೆ ಇದು ಹೀಗೆ ಆಗ್ತಿದ್ರೆ ಅವರು ಸ್ಟಾರ್ಟರ್ಸನ್ನು ಇಲ್ಲಿ ತಂದು ಇಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಸಾಕಾದರೆ ಈ ಥರ ಡೌನ್ ಮಾಡಬೇಕು. ಇಲ್ಲಿ ಬೆವರೇಜ್ ಮೆನು ಕೂಡ ಇದೆ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇರೋದು ಬಾರ್ಬಿಕ್ಯೂ ಸಿಗ್ನೇಚರ್ಸ್ ಎಲ್ಲ ಇದೆ. ಹಾಗೆ ಮಿಲ್ಕ್ ಶೇಕ್ಸ್ ಇದೆ. ಆಮೇಲೆ ಸುಮಾರೆಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ. ಇದು ನಿಮ್ಮ ಬಾರ್ಬಿಕ್ಯೂ ಆ ಅಮೌಂಟಲ್ಲಿ ಬರೋದಿಲ್ಲ. ಇದು ನೀವು ಎಕ್ಸ್ಟ್ರಾ ಪೇ ಮಾಡಿ ತಗೊಳ್ಬೇಕು. ನಿಮಗೆ ಜ್ಯೂಸಸ್ ಎಲ್ಲ ಅಥವಾ ಸಾಫ್ಟ್ ಡ್ರಿಂಕ್ಸ್ ಏನೋ ಬೇಕಿದ್ರೆ ನೀವು ತಗೊಳ್ಬೋದು. ಹಾಗೆ ಇಲ್ಲಿ 105 ರೂಪೀಸಿಗೆ ಅನ್ಲಿಮಿಟೆಡ್ ಕೋಕ್ ಸಿಗ್ತದೆ. ಸೊ ನೀವು ಎಷ್ಟು ಕೂಡ ಒಬ್ಬರಿಗೆ ಮಾತ್ರ ಇದನ್ನು ಶೇರ್ ಮಾಡಲಿಕ್ಕಿಲ್ಲ. ನೀವು ಎಷ್ಟು ಕೂಡ ಇದನ್ನು ತರಿಸ್ಬೋದು. The barbecue vegetable, the jalapeno cheese stuffed mushroom, the tiki buni chaat, the barbecue pineapple, and the Serrano roasted corn, 5 spice cottage cheese. ಇವಾಗ ನಮ್ಮದು ವೆಜ್ ಸ್ಟಾರ್ಟರ್ ಬಂದಿದೆ. ಸೊ ಇದು ಪನ್ನೀರ್, ಹಾಗೆ ಇದು ಕಾರ್ನ್, ಇದು ಪೈನಾಪಲ್ ಇದ್ದು, ಹಾಗೆ ಇದು ಜಾಲಪಿನೋ ಮತ್ತು ಚೀಸ್ ಸ್ಟಫ್ಡ್ ಮಶ್ರೂಮ್ ಇದು. The pasta stick is the fresh cutlet, okay? Is the chipotle prawns, Madras chicken tikka, okay? The habanero fish. ಇವಾಗ ನಮ್ಮದು ನಾನ್ ವೆಜ್ ಸ್ಟಾರ್ಟರ್ ಕೂಡ ಬಂದಿದೆ. ಅದರಲ್ಲಿ ಪ್ರಾನ್ಸ್ ಇದೆ, ಹಾಗೆ ಚಿಕನ್ ಇದೆ, ಹಾಗೆ ಫಿಶ್ ಕೂಡ ಇದೆ. ಸೊ ಇದೆಲ್ಲ ಸ್ಟಾರ್ಟರ್ 90% ಕುಕ್ ಆಗಿರ್ತದೆ. ಸೊ ಉಳಿದ 10% ಇಲ್ಲಿ ಗ್ರಿಲ್ಡ್ ಆಗಿ ಕುಕ್ ಆಗ್ತದೆ. ಸೊ ನಾವು ಈ ಥರ ಟರ್ನ್ ಮಾಡ್ತಾ ಇರಬೇಕು. ಪನ್ನೀರಲ್ಲಿ ಆ ಚಿಲ್ಲಿದು ಫ್ಲೇವರ್ ತುಂಬಾ ಬಾಯಿಗೆ ಸಿಗ್ತದೆ. ಸ್ವಲ್ಪ ಸ್ಪೈಸಿ ಕೂಡ ಇದೆ. ಚೆನ್ನಾಗಿದೆ. ಇದು ತುಂಬ ಸಾಫ್ಟ್ ಇದೆ, ಫ್ರೆಶ್ ಇದೆ ಪನ್ನೀರು. ಸೊ ನಾನೀಗ ನಾನ್ ವೆಜ್ ಕೂಡ ಟ್ರೈ ಮಾಡ್ತೇನೆ. ಇಲ್ಲಿ ನಿಮಗೆ ಇದು ತುಂಬ ಬಿಸಿ ಇರ್ತದೆ. ಸೊ ಅದಕ್ಕೋಸ್ಕರ ಇದು ಸ್ಪೂನ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಇದರಿಂದ ತೆಗಿಬೇಕು ಇದನ್ನು. ಸೊ ನಾನಿವಾಗ ಫಿಶ್ ಮತ್ತು ಚಿಕನ್ ಟ್ರೈ ಮಾಡ್ತಾ ಇದ್ದೇನೆ. ಫಿಶ್ ತುಂಬಾ ಸಾಫ್ಟ್ ಇದೆ, ಹಾಗೆ ಒಳ್ಳೆ ಕುಕ್ ಆಗಿದೆ ಕೂಡ. ಚಿಕನ್ ಕೂಡ ಅಷ್ಟೇ, ಒಂದು ಬಾಯೊಳಗೆ ಹಾಕಿದ್ರೆ ಮೆಲ್ಟ್ ಆಗೋ ಹಾಗಿದೆ. ಆ ಸ್ಮೋಕಿ ಫ್ಲೇವರ್ ಎಲ್ಲ ನಮಗೆ ಬಾಯಿಗೆ ಸಿಗ್ತದೆ. ಹಾಗೆ ಪುದೀನ, ಕೊರಿಯಾಂಡರ್ ಇದು ಕೂಡ ಮ್ಯಾರಿನೇಟ್ ಮಾಡಿದ್ದಾರೆ ಈ ಚಿಕನನ್ನು. ಸೊ ಅದು ಕೂಡ ನಮಗೆ ಸಿಗ್ತಾ ಉಂಟು ಬಾಯಿಗೆ. awesome. Sangar tangri,
Good combination also real chatty. ಚಿಕನ್ ಇದು ಲೆಗ್ ಪೀಸ್ ಕೊಟ್ಟಿದ್ದಾರೆ, ತಂಗಡಿ ಪೀಸ್. ನನಗೆ ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು. ನೋಡ, ಇದನ್ನು ಗ್ರೀನ್ ಚಟ್ನಿ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬ ಬಿಸಿ ಇದೆ. ಇದು ಪ್ರಾಪರ್ ತಂದೂರ್ ಸ್ಪೆಷಲ್ ರೆಸ್ಟೋರೆಂಟಲ್ಲಿ ನಾವು ಹೇಗೆ ತಿಂತೇವಲ್ಲ ಅದೇ ಥರ ಇದೆ, ತುಂಬಾ ಚೆನ್ನಾಗಿದೆ. ಚಟ್ನಿ ಒಟ್ಟಿಗೆ ಇನ್ನೂ ಒಳ್ಳೇದಾಗುತ್ತೆ ಅದು ತಿನ್ನಲಿಕ್ಕೆ. ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ ನಂತರ ನಾನು ಖಾಲಿ ಮಾಡ್ತೇನೆ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಸ್ಟಾರ್ಟರ್ ತುಂಬಾ ಇಷ್ಟ ಆದರೆ ಸೊ ಅವರಿಗೆ ಅದು ಅದೇ ತರಿಸ್ಲಿಕ್ಕೆ ಹೇಳ್ಬೋದು, ತುಂಬ ರಿಪೀಟ್ ಅವ್ರು ತಂದು ಕೊಡ್ತಾರೆ. The Kaju spicy potato is the barbecue signature dish. Okay, it's a very tasty food. The vegetarian item is the barbecue signature dish. ಇದು ಕಾಜು ಸ್ಪೈಸಿ ಪೊಟ್ಯಾಟೊ ಅಂತ, ಇಲ್ಲಿದು ಸಿಗ್ನೇಚರ್ ಡಿಶ್ ಇದು ತುಂಬಾ ಚೆನ್ನಾಗಿದೆ. ನಾನು ಪ್ರತಿ ಸಲ ಬಂದಾಗ ಇದು ಪೂರ ಖಾಲಿ ಮಾಡ್ತೇನೆ. ಸೊ ಇದು ಮಯನೀಸಿಂದ ಕೋಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇಲ್ಲಿ ಬಂದಾಗ ನಾನ್ ವೆಜ್ ಪ್ಯಾಕೇಜ್ ತಗೊಳ್ಳೋದು, ಬಟ್ ನನಗೆ ನಾನ್ ವೆಜ್ ತಗೊಂಡ್ರು ಕೂಡ ಇದು ತುಂಬಾ ನನಗೆ ಇಷ್ಟ ಆಗ್ತದೆ. ಸ್ವಲ್ಪ ಸಾಲ್ಟಿ ಟ್ಯಾಂಗಿ ಎಲ್ಲ ಮಿಕ್ಸ್ ಇದೆ. ನನಗೆ ವೆಜ್ ಸ್ಟಾರ್ಟರಲ್ಲಿ ಇದು ಕೂಡ ನನಗೆ ಒನ್ ಆಫ್ ದ ಫೇವ್ರೇಟ್ ಇದೆ ನನಗೆ. ಚಿಕನ್ ಟ್ರೈ ಮಾಡ್ತಾ ಇದ್ದೇನೆ. ಫುಲ್ ಚಿಲ್ಲೀಸ್ ಎಲ್ಲ ತೋರ್ತಾ ಇದೆ ಇಲ್ಲಿ ಮೇಲ್ಗಡೆ. ಟೇಸ್ಟ್ ತುಂಬಾ ಡಿಫ್ರೆಂಟ್ ಇದೆ. ಅದರಲ್ಲ ಸುಮಾರೆಲ್ಲ ಚಿಲ್ಲೀಸ್ ಹಾಕಿ ಮಾಡಿದ್ದಾರೆ. ನೀವು ತಿನ್ನುವಾಗ ಮೊದಲು ನಿಮಗೆ ಆ ಚಿಲ್ಲಿದ ಫ್ಲೇವರ್ ಬರ್ತದೆ. ಇದು ಕ್ರಿಸ್ಪಿ ಕಾರ್ನ್, ಇದು ಕೂಡ ಅಷ್ಟೇ ಬಾರ್ಬಿಕ್ಯೂ ನೇಷನ್ ಇದು ಸಿಗ್ನೇಚರ್ ಡಿಶ್ ಇದು. ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹೊರಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ತುಂಬ ಸಾಫ್ಟ್ ಇರುತ್ತೆ. ಇವಾಗ ಮಟನ್ ಶೀಖ್ ಕಬಾಬ್ ಕೂಡ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ನೋಡ್ತೇನೆ. ಮಟನ್ ಪ್ರಾಪರ್ ಕುಕ್ ಆಗಿದೆ, ಹಾಗೆ ಆ ಜೀರದ್ದು ಕೊರಿಯಾಂಡರ್ ಸೀಡ್ಸ್ ಇದೆಲ್ಲ ಸಿಗ್ತದೆ ಬಾಯಿಗೆ. ತುಂಬಾ ಸಾಫ್ಟ್ ಇದೆ, ನಿಮಗೆ ಜಾಸ್ತಿ ಕಚ್ಲಿಕ್ಕೆ ಸಿಗೋದಿಲ್ಲ, ಅಷ್ಟು ಸಾಫ್ಟ್ ಇದೆ. ಮಟನ್ ಕೂಡ ತುಂಬ ಫ್ರೆಶ್ ಇದೆ. ನಾನಂತೂ ಇದನ್ನು ಇನ್ನೊಂದ್ಸಲ ರಿಪೀಟ್ ತರಿಸ್ತೇನೆ. ನಮ್ಮದು ಸ್ಟಾರ್ಟರ್ಸ್ ಎಲ್ಲ ಸುಮಾರು ಆಯಿತು ನಾವು ತಿಂದು, ಆಲ್ಮೋಸ್ಟ್ ಫುಲ್ ಆಗ್ತಾ ಬಂದರೆ. ಸೊ ಅದಕ್ಕೆ ನಾವೀಗ ಇದು ಫ್ಲ್ಯಾಗ್ ಡೌನ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಮಗೆ ಸ್ಟಾರ್ಟರ್ ತಿಂದರೆ ಮತ್ತೆ ಬೇರೆ ಏನು ಟ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಸೊ ಇವಾಗ ನಾವು ಮೇನ್ ಕೋರ್ಸ್ ಮಾಡಿ ಡೆಸರ್ಟಿಗೆ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಮೇನ್ ಕೋರ್ಸಲ್ಲಿ ಏನೇನಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಚಿಕನ್ ಮತ್ತು ಸಿಲಾಂಟ್ರೋ ಬ್ರೋತ್ ಸೂಪ್ ಇದೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನಾಗ್ಪುರಿ ಫಿಶ್ ತಡ್ಕ ಇದೆ, ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಾರ್ಬಿಕ್ಯೂ ಬೆಲ್ ಪೆಪ್ಪರ್ ಚಿಕನ್ ವಿಂಗ್ಸ್ ಇದೆ. ಇದು ಸಾವ್ಜಿ ಚಿಕನ್ ಕರಿ ಅಂತ. ಸೊ ಇಲ್ಲಿ ಲಾಲ್ ಮಾಸ್ ಇದೆ. ಲಾಲ್ ಮಾಸ್ ಅಂದರೆ ಮಟನ್, ಇದು ಮಟನ್ ಗ್ರೇವಿ ಇದೆ ಇಲ್ಲಿ. ಇಲ್ಲಿ 2 ಟೈಪ್ಸ್ ಬಿರಿಯಾನಿ ಇಟ್ಟಿದ್ದಾರೆ. ಇದು ಮಟನ್ ಬಿರಿಯಾನಿ, ಹಾಗೆ ಇದು ಚಿಕನ್ ಬಿರಿಯಾನಿ. ಇದು ಚಿಕನ್ ದಮ್ ಬಿರಿಯಾನಿ. ಹಾಗೆ ಇದು 3 ಪೆಪ್ಪರ್ ಪಿಲಾವ್ ಅಂತ, ಪುಲಾವ್ ಇದು. ಹಾಗೆ ಇದು ವೆಜ್ ಚೀಸ್ ಬಾಲ್ ವಿತ್ ಪೆಪ್ಪರ್ ಹಾಟ್ ಸಾಸ್ ಇದೆ. ಇಲ್ಲಿ 3 ಟೈಪ್ ಇದು ಗ್ರೇವಿ ಇಟ್ಟಿದ್ದಾರೆ. ಸೊ ಇದು ವೆಜ್ ಕೋಲಾಪುರಿ, ಹಾಗೆ ಇದು ಕಟ್ಟೆ ಹಾಲು ಅಂತ,
ಹಾಗೆ ಇದು ಕಾಟೇಜ್ ಚೀಸ್ ವಿತ್ ಟೊಮ್ಯಾಟೊ ಕ್ರೀಮ್ ಸಾಸ್. ಇದು ಅಸಾರ್ಟೆಡ್ ವೆಜ್ ವಿತ್ ಶೇಜ್ವಾನ್ ಸಾಸ್ ಆ್ಯಂಡ್ ಇದು ಸ್ಪೈಸಿ ಟೊಮ್ಯಾಟೊ ನೂಡಲ್ಸ್. ಇಲ್ಲಿ ಒಂದು ಸ್ಟೀಮ್ ರೈಸ್ ಇದೆ, ಅದರೊಟ್ಟಿಗೆ ದಾಲೆ ದಮ್ ಅಂತ ಒಂದು ದಾಲ್ ಟೈಪ್ ಕೊಟ್ಟಿದ್ದಾರೆ, ಗ್ರೇವಿ. ಒಂದು ದಾಲ್ ಮಖನಿಯಲ್ಲಿ ಹೇಗಿರ್ತದೆ ಅದೇ ಟೈಪ್ ಇದೆ. ಇಲ್ಲಿ ಇನ್ನೊಂದು ಸೂಪ್ ಇಟ್ಟಿದ್ದಾರೆ, ವೆಜಿಟೇರಿಯನ್ ಇದ್ದರೆ. ಚಿಲ್ಲಿ ಫೆಸ್ಟ್ ಇದು ಸ್ಪೆಷಲ್ ಇರೋದ್ರಿಂದ ಸೊ ಇಲ್ಲಿ ಮಿರ್ಚಿದ ಹಲ್ವಾ ಮಾಡಿದ್ದಾರೆ. ಹಾಗೆ ಇದು ಗುಲಾಬ್ ಜಾಮೂನ್ ಇದೆ, ಇದು ಬಾರ್ಬಿಕ್ಯೂ ನೇಷನ್ ಇದು ಸಿಗ್ನೇಚರ್ ಡಿಶ್ ಇದೆ. ಹಾಗೆ ಇದು ಐಸ್ ಕ್ರೀಮ್ಸಲ್ಲಿ 2 ಟೈಪಿದ ಐಸ್ ಕ್ರೀಮ್ ಇದೆ, ಒಂದು ವೆನಿಲಾ ಐಸ್ ಕ್ರೀಮ್ ಆ್ಯಂಡ್ ಸ್ಟ್ರಾಬೆರಿ ಐಸ್ ಕ್ರೀಮ್. ಹಾಗೆ ಇಲ್ಲಿ ನಿಮ್ಮ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಏನಾದರೂ ಇದ್ದರೆ ಒಂದು ಕಾಂಪ್ಲಿಮೆಂಟ್ರಿ ಕೇಕ್ ಕೊಟ್ಟು ಹಾಗೆ ಒಂದು ಬರ್ಡೇ ಸಾಂಗ್ ಕೂಡ ಹಾಡಿ ನಿಮ್ಮನ್ನು ತುಂಬಾ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ. ಇಷ್ಟೆಲ್ಲ ತಿಂದು ಇನ್ನೂ ನಿಮ್ಮ ಹೋಟೆಲ್ ಜಾಗ ಖಾಲಿ ಇದ್ರೆ ಇಲ್ಲಿ 5 ಟೈಪ್ಸ್ ಇದು ಕುಲ್ಫಿದ್ ಆಪ್ಷನ್ಸ್ ಕೂಡ ಇದೆ. ನಾವು 3 ಟೈಪ್ ಇದು ಟ್ರೈ ಮಾಡಿದ್ವಿ, ಮ್ಯಾಂಗೋ, ಪಿಸ್ತಾ ಹಾಗೆ ಪಾನ್ ಫ್ಲೇವರ್ಡ್ ಇದ್ದು. ತುಂಬಾ ಟೇಸ್ಟಿ ಇದ್ದಿತ್ತು. ನೀವು ಖಂಡಿತವಾಗ್ಲೂ ಬಾರ್ಬಿಕ್ಯೂ ನೇಷನ್ಗೆ ಬಂದರೆ ಡೆಫಿನೆಟ್ಲಿ ಕುಲ್ಫಿ ಅಂತೂ ಟ್ರೈ ಮಾಡಲೇಬೇಕು. ನಮ್ದು ಇವಾಗ ಡಿನ್ನರ್ ನಾವು ಜಸ್ಟ್ ಮುಗಿಸಿದ್ದೇವೆ. ನನಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ನಾನು ಟ್ರೈ ಮಾಡಿದ ಎಲ್ಲ ಸ್ಟಾರ್ಟರ್ ಇರ್ಬೋದು ಅಥವಾ ಡೆಸರ್ಟ್ ಇರ್ಬೋದು, ನನಗೆ ತುಂಬಾ ಖುಷಿ ಆಯಿತು. ಸೊ ಪ್ರಾನ್ಸ್ ಇದ್ದಿತ್ತು ಸ್ಟಾರ್ಟರಲ್ಲಿ, ಹಾಗೆ ಫಿಶ್, ಚಿಕನ್, ಮಟನ್ ಎಲ್ಲ ಕೂಡ ತುಂಬಾ ಟೇಸ್ಟಿ ಇದ್ದಿತ್ತು, ಹಾಗೆ ಪ್ರಾಪರ್ ಕುಕ್ ಆಗಿದ್ದು. ಸೊ ನಾನು ಡೆಸರ್ಟಲ್ಲಿ ನನಗೆ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಆಯಿತು, ಹಾಗೆ ಕೇಸರಿ ಫಿರ್ನಿ ಕೂಡ ತುಂಬ ಒಳ್ಳೆಯದಿತ್ತು. ಸೊ ಇವಾಗ ಚಿಲ್ಲಿ ಫೆಸ್ಟ್ ನಡೀತಾ ಇದೆ. ಸೊ ಯಾರೆಲ್ಲ ನಂದು ವ್ಯೂವರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವು ಕೂಡ ಬಾರ್ಬಿಕ್ಯೂ ನೇಷನ್ಗೆ ಒಂದ್ಸಲ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ.
ಸೊ ಇದು ಚಿಲ್ಲಿ ಫೆಸ್ಟ್ ಇರೋದ್ರಿಂದ ಆ ಚಿಲ್ಲಿದು ಫ್ಲೇವರ್ಸ್ ಎಲ್ಲ ಡಿಶಸಲ್ಲಿ ಆ ಚಿಲ್ಲಿದು ಫ್ಲೇವರ್ಸನ್ನು ಮಿಕ್ಸ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೇನೆ ಬಾರ್ಬಿಕ್ಯೂ ನೇಷನನ್ನು. ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಇದೆ, ಅದನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೋ ಹೊಸ ವಿಡಿಯೋ ಹೋಗಿ ನನಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ನನಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಕೃಷ್ಣ ಬ್ಲಾಗ್ಸ್. ಬಾಯ್.